ನಮ್ಮ ಮಂಗಳೂರು ಸ್ಟೈಲಲ್ಲಿ ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಿದ್ದರೆ ಅಡುಗೆ ಭಟ್ರು ಮಾಡುವಂಥ ಹುಣಸೆ ಹಣ್ಣಿನ ಉಪ್ಪಿನಕಾಯಿ. ಯಾರಿಗೆಲ್ಲ ಇದನ್ನ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ. ನನಗಂತೂ ತುಂಬ ಅಂತಂದರೆ ತುಂಬ ಇಷ್ಟ. ಫಂಕ್ಷನ್ಗಳಲ್ಲೆಲ್ಲ ಇಷ್ಟು ಸ್ವಲ್ಪ ಹಾಕ್ತಾಯಿದ್ರು, ಆವಾಗ ನಮ್ಗೆ ಇನ್ನೂ ಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೇನೆ ನೋಡಿ. 1 ಕಪ್ಪಷ್ಟು ಹುಣಸೆ ಹಣ್ಣನ್ನು ನಾನು ತಗೊತಾ ಇದ್ದೇನೆ. ಇದು ಅಂಟು ಪುಳಿ ಅಂತೀವಿ, ಅಂದರೆ ಅದನ್ನ ಅಂಟು ಮಾಡಿರ್ತಾರೆ, ಅಂದರೆ ಬೀಜ ಎಲ್ಲ ತೆಗೆದು, ಅಷ್ಟೊಂದು ಬೀಜ ಎಲ್ಲ ಇರಲ್ಲ. ಆದರೂ ನೀವು ಒಂದು ಸರಿ ಬೀಜ ಎಲ್ಲ ತೆಗೆದು ನಾರೆಲ್ಲ ಇದ್ದರೆ ಅದನ್ನ ತೆಗೆದು ಬಿಡಬೇಕು. ಅದಾದ ನಂತರ ನಾನು ನೋಡಿ 1 ಬೌಲಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಬೇಕು ಕ್ಲೀನ್ ಮಾಡಿಕೊಂಡು, ಆಯಿತಾ. ಅದಾದ ನಂತರ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಹಾಗೆಯೇ 1 ಬೌಲಷ್ಟು ಹುಣಸೆ ಹಣ್ಣಿಗೆ ನಾನು 1 ಬೌಲಷ್ಟು ಬೆಲ್ಲನ ತಗೊತಾ ಇದ್ದೇನೆ. ಬೆಲ್ಲನ ನೀವು ಸ್ವಲ್ಪ, ಅಂದರೆ ನಾನಿದು ಪುಡಿ ಬೆಲ್ಲನ ತಗೊತಾ ಇದ್ದೇನೆ, ನೀವು ಅಂದರೆ ಪುಡಿ ಮಾಡಿ ಹಾಕೋಬಹುದು. ಹಾಗೆಯೇ 1.5 ಬೌಲು ಅಥವಾ 2 ಬೌಲಷ್ಟು ನೀರನ್ನು ಹಾಕಿ ಇದನ್ನ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಉಪ್ಪು ಕೂಡ ಸ್ವಲ್ಪ ಹಾಕಬೇಕು, ಆದರೆ ಇದು ಉಪ್ಪು ಅಂದರೆ ಈ ಹುಣಸೆ ಹಣ್ಣಲ್ಲಿ ಸ್ವಲ್ಪ ಉಪ್ಪು ಇದೆ, ಅಂದರೆ ಸ್ಟೋರ್ ಮಾಡುವಾಗ ಉಪ್ಪು ಹಾಕಿ ಅಂಟು ಮಾಡಿರ್ತಾರೆ, ಆದ್ದರಿಂದ ನಾನು ನೆನೆ ಹಾಕುವಾಗ ಉಪ್ಪು ಹಾಕಲಿಲ್ಲ. ಅರ್ಧ ಗಂಟೆ ಬಿಟ್ಟಾದ ನಂತರ ನೋಡಿ ಕ್ಲೀನಾಗಿ ಕೈಯಿಂದ ಹಿಸುಕ್ಬಿಟ್ಟು ಅದರ ನಾರು ಕಸ ಎಲ್ಲ ತೆಗೆದು ಬಿಡಬೇಕು. ಈ ಥರ ಪೇಸ್ಟ್ ಆಗುತ್ತೆ ನೋಡಿ. ಇದನ್ನು ನೀವು ಇನ್ನೊಂದು ಸರಿ ಫಿಲ್ಟರ್ ಮಾಡ್ಕೋಬೇಕು. ಯಾಕಂತಂದರೆ ಮತ್ತೆ ಏನಾದರೂ ಅದರಲ್ಲಿ ಬೀಜ, ನಾರಿನಂಶ, ಕಸ ಏನಾದರೂ ಇದ್ದರೆ ಫಿಲ್ಟರ್ ಮಾಡುವಾಗ ನಿಮಗೆ ಕ್ಲೀನಾಗಿ ಹೋಗುತ್ತೆ. ಸೊ ಕ್ಲೀನಾಗಿ ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ. ನಾನು ಆ ಬೀಜ ನಾರೆಲ್ಲ ಒಂದ್ಸರಿ ತೆಗೆದಿದ್ರೂ ಕೂಡ ಮತ್ತೆ ಇಷ್ಟು ನಾರದ್ರಲ್ಲಿ ಸೇರಿಕೊಂಡಿದೆ. ಈಗ ನೋಡಿ ಕ್ಲೀನಾಗಿರುವಂಥ ಹುಣಸೆ ಹಣ್ಣಿನ ರಸ ಅಥವಾ ಪೇಸ್ಟ್ ರೆಡಿಯಾಗಿದೆ. ಇದು ರೆಡಿ ಆದ ನಂತರ ನಾವೊಂದು ಇದಕ್ಕೆ ಮಸಾಲನ, ಉಪ್ಪಿನಕಾಯಿಗೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು. ಅದೇನಂತಂದರೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 2 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಂತ್ಯನ ಹಾಕಿ ಫಸ್ಟ್ ಕಮ್ಮಿ ಉರಿ ಇಟ್ಕೊಂಡು ಲೈಟಾಗಿ ಹುರಿದ್ಕೊಳ್ಳಿ. ಇದನ್ನ ಹುರಿದು ಒಂದು ಪಾತ್ರೆಗೆ ತೆಗೆದಿಟ್ಟಾದ ನಂತರ 25ರಿಂದ 30 ಮೆಣಸು, ನಾನು ಬ್ಯಾಡಗಿ ಮತ್ತು ಗುಂಟೂರು ಮೆಣಸನ್ನು ಸೇರಿಸಿ ಹಾಕ್ಕೊತಾ ಇದ್ದೇನೆ. ತುಂಬ ಖಾರ ಬೇಕು ಅಂತಂದರೆ ಮೆಣಸು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ನೀವು ಇದರ ಜೊತೆ ಸೇರಿಸ್ಕೋಬೇಕು. ಸೇರಿಸಿ ಆದ ನಂತರ ಏನಂತಂದರೆ ಕ್ಲೀನಾಗಿ ಲೈಟಾಗಿ ಹುರಿದ್ಕೋಬೇಕು. ಕಮ್ಮಿ ಉರಿ ಇಟ್ಕೊಂಡು ಕ್ಲೀನಾಗಿ ಹುರಿದ್ಕೊಳ್ಳಿ. ಕರಟಬಾರ್ದು ಯಾವುದು ಇಂಗ್ರೀಡಿಯೆಂಟ್ಸ್ ಕೂಡ, ಯಾಕಂತಂದರೆ ಮತ್ತೆ ಅದು ಕಹಿ ಆಗುತ್ತೆ. ಅದಾದ ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಡ್ರೈ ಆಗಿ ನಾವು ಪುಡಿ ಮಾಡ್ಕೊಳ್ಳೋದು, ನೀರು ಸೇರಿಸುವಂಗಿಲ್ಲ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 4 ಚಮಚದಷ್ಟು ನೀವು ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದು ಸಿಡಿದ ನಂತರ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಧಾನಕ್ಕೆ ಈ ಪೇಸ್ಟ್ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಹಾಕೋಬೇಕು. ಒಂದೇ ಸರಿ ಸುರಿದ್ರೆ ಮುಖಕ್ಕೆಲ್ಲ ಹಾರೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಸುರಿದು ಈ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವಿದಕ್ಕೆ ಉಪ್ಪನ್ನು ಹಾಕೋಬೇಕಾಗುತ್ತೆ. ನಾನು 1.5 ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಈ ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಹಾಕೋಬೇಕು. ಉಪ್ಪು ಕೆಲವೊಂದು ಸರಿ ಹುಣಸೆ ಹಣ್ಣಲ್ಲಿ ಉಪ್ಪು ಹಾಕಿ ಅಂಟು ಮಾಡಿರ್ತಾರಲ್ಲ, ಅದು ಆವಾಗ ಅಂಥ ಹುಣಸೆ ಹಣ್ಣಿದ್ರೆ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕೆಲವೊಂದು ಹುಣಸೆಯನ್ನು ಹಾಗೆ ಸ್ಟೋರ್ ಮಾಡಿರ್ತಾರೆ, ಆವಾಗ ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಮಗಚ್ತಾ ಇರಬೇಕು. ಒಂದು 5ರಿಂದ 10 ನಿಮಿಷ ಆದರೂ ನೀವು ಇದನ್ನ ಕುದಿಸ್ತಾ ಇರಬೇಕು. ಆ ನೀರು ಇಂಗುತ್ತೆ, ಇದು ಗಟ್ಟಿಯಾಗ್ತಾ ಬರುತ್ತೆ. ಕೈ ಆಡಿಸ್ತಾ ಇರಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ, ಯಾಕಂತಂದರೆ ಮುಖಕ್ಕೆ ಹಾರುವಂಥ ಚಾನ್ಸಸ್ ಇರುತ್ತೆ. ನೋಡಿ ಅದು ನೀರು ಕಡಿಮೆ ಆಗ್ತಾ ಇದ್ದಂಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಈ ಹದ ಬಂದಾಗ ಪರ್ಫೆಕ್ಟಾಗಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಅರ್ಥ. ಕೆಳಗಡೆ ಇಳಿಸ್ಬಿಡಿ, ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ನೋಡಿ ಬಾಯಿ ನೀರು ಉರಿಸುವಂಥ ರುಚಿಯಾಗಿರುವಂಥ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಆಗಿದೆ. ಇದನ್ನ ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಒಂದು 2ರಿಂದ 3 ತಿಂಗಳು ಆರಾಮ್ಸೆ ಬಳಸ್ಬೋದು. ಫ್ರಿಜ್ಜಲ್ಲಿಟ್ಟರು ನಡೆಯೋದೆ, ಏನೂ ತೊಂದರೆ ಇಲ್ಲ. ಆದರೆ ನೀವು ಅದಾದ ನಂತರ ಸ್ಪೂನಲ್ಲೆಲ್ಲ ನೀರಿನ ಪಸೆ ಇರೋದಾಗಿ ನೋಡ್ಕೊಳ್ಳಿ. ಪಾತ್ರೆಯಲ್ಲಿ ಸ್ಟೋರ್ ಮಾಡೋದ್ರಲ್ಲಿ ಕೂಡ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನೀವು ಸ್ಪೂನ್ ಹಾಕಿ ತೆಗೆದ್ರೂ ಕೂಡ ಇಮ್ಮಿಡಿಯೇಟಾಗಿ ನೀವು ಕ್ಲೋಸ್ ಮಾಡಿ ಇಡಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಮಾಡ್ತೀರಾ ಅಥವಾ ಮಾಡಿಲ್ಲದಿದ್ದರೆ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಹೇಳಿ. ಥ್ಯಾಂಕ್ಸ್ ಎಲ್ರಿಗೂ.